ವಿಜ್ಞಾನ ಮಾತಾಡೋಣ. ಮೂಲ ಡಾಕ್ಟರ್ ರಾಜೇಂದ್ರನ್, ಡಿಡಿ ಪೊದುಗೈ ಚಾನೆಲ್, ಕನ್ನಡಕ್ಕೆ ಅನುವಾದ ಸಂದೇಶ. ಅಣೆಕಟ್ಟನ್ನು ಹೇಗೆ ನಿರ್ಮಿಸಲಾಗುತ್ತದೆ? ನೀರಿನ ಆಧಾರ ಎಲ್ಲಿ ಹೆಚ್ಚಾಗಿರುತ್ತದೆಯೋ ಅಲ್ಲೆಲ್ಲ ಅಣೆಕಟ್ಟನ್ನು ನಿರ್ಮಿಸಿ ಜನರಿಗೆ, ಸಾರ್ವಜನಿಕರಿಗೆ ಉಪಯೋಗವಾಗುವಂತೆ ಚಿಂತನೆ ಮಾಡ್ತಾರೆ. ಆದರೆ ಈ ಅಣೆಕಟ್ಟುಗಳ ನಿರ್ಮಾಣಕ್ಕೆ ಮುನ್ನ ಹಲವು ರೀತಿಯಾದಂತಹ ಅಧ್ಯಯನಗಳನ್ನು ಮಾಡಲಾಗುತ್ತದೆ. ಅವುಗಳೇನೆಂದ್ರೆ, ಸುತ್ತಲಿರುವ ಪ್ರದೇಶಗಳಲ್ಲಿ ಬೆಟ್ಟಗುಡ್ಡಗಳನ್ನು ನೀರಿನಲ್ಲಿ ಒಂದು ಶೇಖರಣೆ ಮಾಡಿದ್ರೆ ಆ ಬೆಟ್ಟ ಗುಡ್ಡಗಳ ಮೂಲಕ ತಡೆಯಲು ಸುಲಭವಾಗುತ್ತದೆಯಾ ಈ ನೀರನ್ನ ಅನ್ನುವಂಥ ಒಂದು ಮಾಹಿತಿ ಆಗಿರ್ಬೋದು, ಅದರ ಒಂದು ತನಿಖೆ ಮಾಡಲಾಗುತ್ತೆ. ಮತ್ತೆ ಈ ನೀರನ್ನ ಒಂದು ಕಾಲುವೆ ಮೂಲಕ ಡೈವರ್ಟ್ ಮಾಡಿ ಹೇಗೆ ಅಣೆಕಟ್ಟನ್ನು ನಿರ್ಮಿಸಬಹುದು, ನೀರಿನ ವೇಗ ಎಷ್ಟಿರ್ತದೆ, ಆ ವೇಗವನ್ನು ತಡೆಯಬಲ್ಲ ಶಕ್ತಿಯ ಮೂಲಕ ಅಂದ್ರೆ ಒಂದು ಕಟ್ಟಡದ ಮೂಲಕ ಹೇಗೆ ಆ ಒಂದು ಎಷ್ಟು ಎತ್ತರದಲ್ಲಿ ಆ ಒಂದು ಕಟ್ಟಡವನ್ನ ನಾವು ನಿರ್ಮಿಸಬಹುದು, ಎಷ್ಟು ನೀರನ್ನು ಶೇಖರಿಸಬಹುದು, ಈ ರೀತಿಯ ಹಲವು ಲೆಕ್ಕಗಳನ್ನು ಹಾಕಿ ಅಣೆಕಟ್ಟುಗಳ ನಿರ್ಮಾಣಕ್ಕೆ ಮುಂದಾಗ್ತಾರೆ ಇಂಜಿನಿಯರ್ಗಳು, ವಿಜ್ಞಾನಿಗಳು. ಇದು ಸಾಧಾರಣವಾಗಿ ಕಟ್ಟುವಂತಹ ಒಂದು ವಿಷಯವೇನಲ್ಲ. ಅಷ್ಟೇ ಅಲ್ಲದೆ ನಾವು ಯಾವಾಗಲೂ ಕೇಳುವಂತಹ ಶಬ್ದ ಎಂದರೆ TMC. ಇದರ ವಿವರ 1000 ಮಿಲಿಯನ್ ಕ್ಯೂಬಿಕ್ ಫೀಟ್. ಅಂದ್ರೆ ಒಂದು TMC ಸರಿಯಾಗಿ ಎಷ್ಟು ಲೀಟರ್ ನೀರನ್ನು ಹೊಂದಿರುತ್ತದೆ ಅನ್ನುವಂಥ ಮಾಹಿತಿನ ನಾವು ತಿಳಿದುಕೊಳ್ಳಲಿದ್ದೇವೆ. ಸಾಮಾನ್ಯವಾಗಿ ನಾವು ಸುದ್ದಿ ಮಾಧ್ಯಮಗಳಲ್ಲಿ ಕೇಳಿರ್ತೇವೆ 1 TMC 2 TMC ಅಂತ. ನಮ್ಮ ಒಂದು ಮಳೆಗಾಲದ ಒಂದು ಸಮಯದಲ್ಲಿ ಅಣೆಕಟ್ಟುಗಳ ಗೇಟ್ಗಳನ್ನು ತೆಗೆದಾಗ ಒಳಹರಿವು, ಹೊರಹರಿವುಗಳ ಮಾಹಿತಿನ ನಾವು ಸಾಮಾನ್ಯವಾಗಿ ನೋಡಿರ್ತೇವೆ, ಕೇಳಿರ್ತೇವೆ. ಇದರ ವಿವರಣೆನ ಈಗ ನಾವು ನೀಡಲು ಬಯಸ್ತೇವೆ. ಸಾಮಾನ್ಯವಾಗಿ ನಮ್ಮ ಬಳಿ ಒಂದು ವಸ್ತು ಇರ್ತದೆ ಅಂತ ಅಂದುಕೊಳ್ಳಿ. ಅದರ ತೂಕವನ್ನು ನಾವು ಎಷ್ಟು ಕೆಜಿ ಅಂತ ಹೇಳಿ ನಾವು ಮಾಪನೆ ಮಾಡಬಹುದು. ಸಾಧಾರಣ ನಾವು ಹೇಳ್ಬಿಡ್ತೇವೆ 5 kg ಇದೆ ಒಂದು ವಸ್ತು, ಅಥವಾ 10 kg, ಅಥವಾ ಜಾಸ್ತಿ 100 kg ಕೂಡ ನಾವು ಹೇಳ್ತೇವೆ ಮಾಹಿತಿನ. ಆದ್ರೆ ಇದಕ್ಕಿಂತ ಹೆಚ್ಚಾಗಿ ನಾವು ನೋಡೋದಾದ್ರೆ 1000 kg ಅಂದ್ರೆ 1 ಟನ್ ಅನ್ನುವಂಥದ್ದನ್ನ ನಮಗದು ಗೊತ್ತಿರುವಂತ ಒಂದು ಪ್ರಮಾಣ ಆಗಿದೆ. ಆದ್ರೆ ನೀರಿನ ಒಂದು ನೀರಿನ ಬಗ್ಗೆ ಬಂದಾಗ, ವಿಷಯಕ್ಕೆ ಬಂದಾಗ 1 ಲೀಟರ್ ನೀರು ಅಥವಾ 2 ಲೀಟರ್ ನೀರನ್ನು ನಾವು ಸಾಧಾರಣವಾಗಿ ಗುರುತಿಸ್ತೇವೆ. ಅದುವೇ ಹಲವು ಲಕ್ಷ ಲೀಟರ್ ನೀರಾಗಿದ್ರೆ ಅದನ್ನು ಹೇಗೆ ಹೇಳಬಹುದು? ಸೊ ಈ ರೀತಿ ಹಲವಾರು ಗೊಂದಲಗಳು ನಮ್ಮೊಳಗಿರುತ್ತೆ. ಅದರ ಬಗ್ಗೆ ನಾವೀಗ ತಿಳಿದುಕೊಳ್ಳಲಿದ್ದೇವೆ. TMC ಅಂದ್ರೆ ಏನು? ಸೊ TMC ಅದರ ಒಂದು ಆಂಗ್ಲ ವಿವರ ಏನು ಅಂತಂದ್ರೆ 1000 ಮಿಲಿಯನ್ ಕ್ಯೂಬ್. ಸೊ 1000 ಮಿಲಿಯನ್ ಕ್ಯೂಬಿಕ್ ಫೀಟ್ ಅಂತ ನಾವು ಕರಿತೇವೆ. ಅಂದ್ರೆ ಒಂದು ಕ್ಯೂಬ್ ಘನಚದುರದ ಒಳಗಡೆ ನಾವು ಲೆಂತ್, ಬ್ರೆಡ್ತ್, ಹೈಟ್ ಅಂತ ನಾವು ಏನ್ ಹೇಳ್ತೀವಿ ಅಂದ್ರೆ ಉದ್ದ, ಅಗಲ, ಎತ್ತರ ಆ ಒಂದು ಘನಚದುರದಲ್ಲಿ ನಾವು ಕಾಣ್ತೇವೆ. ಅದರಿಂದ ನಾವು ಸರಿಯಾಗಿ ಒಂದು ಅಡಿ ಘನಚದುರದೊಳಗೆ ನೀರನ್ನು ಸೇರಿಸಿದ್ರೆ ಸುಮಾರು 28 ಲೀಟರ್ ನೀರನ್ನು ಶೇಖರಿಸಬಹುದು. 28 ಲೀಟರ್ಸ್. ಇದರ ಅರ್ಥ 1 ಅಡಿ ಉದ್ದ, 1 ಅಡಿ ಅಗಲ, 1 ಅಡಿ ಎತ್ತರ ಇರುವಂತಹ ಒಂದು ಘನಚದುರದ ವಸ್ತುವಿನಲ್ಲಿ 28 ಲೀಟರ್ ನೀರನ್ನು ಶೇಖರಿಸಬಹುದು. ಸೊ 1000 ಅಂದ್ರೆ 1000, ಮಿಲಿಯನ್ ಅಂದ್ರೆ ಲಕ್ಷ ಕ್ಯೂಬಿಕ್ ಫೀಟ್ಗಳ ಮೂಲಕ ನಾವು 2831 ಕೋಟಿ ಲೀಟರ್ಗಷ್ಟು ನೀರನ್ನು ನಾವು ಶೇಖರಿಸಬಹುದು. ಸೊ 2800 ಲೀಟರ್ ನೀರೇನಿದೆ ಇದು 1,000 ಮಿಲಿಯನ್ ಕ್ಯೂಬಿಕ್ ಒಳಗಡೆ ನಾವು ಕಾಣುವಂತಹ ಒಂದು ಪ್ರಮಾಣ, 1 TMC ಅಂತ ಅರ್ಥೈಸಿಕೊಳ್ಳಬಹುದಾಗಿದೆ. ಈಗ ನಮ್ಮೆಲ್ಲರೂ ಅರ್ಥವಾಗಿದೆ, ಮುಂದಿನ ಮಳೆಗಾಲದಲ್ಲಿ ಅಣೆಕಟ್ಟುಗಳನ್ನು ತೆರೆದಾಗ ಒಳ ಹೊರ ಹರಿವುಗಳ ಮಾಹಿತಿ ಸಿಗುವಾಗ ಎಷ್ಟು TMC ಎಂದು ಸುಲಭವಾಗಿ ಲೆಕ್ಕ ಹಾಕಬಹುದಾಗಿದೆ. 5 TMC ಅಥವಾ 10 TMC ಎಂಬಂತ ಹೇಳಿಕೆಗಳು ಆ ಒಂದು ಲೆಕ್ಕಗಳನ್ನು ಸುಲಭವಾಗಿ ಲೀಟರ್ಗಳ ಎಷ್ಟು ಎಂಬುದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡಬಹುದಾಗಿದೆ. 2800 ಲೀಟರ್ ಇರುವಂತಹ ನೀರು ಏನಿದೆ ಅದನ್ನು ನಾವು ಆ ಒಂದು ಊರುಗೋಲಿನ ಮೂಲಕ ನಾವು ಮಾಪನೆ ಮಾಡ್ತೀವಿ, ನಮಗೆ ಗೊತ್ತಾಗಿರುವಂತ ಒಂದು ವಿಷಯ. ಆದ್ರೆ ನಾವು ಈ ಅಣೆಗಳನ್ನು ಹೇಗೆ ನಿರ್ಮಿಸ್ತಾರೆ, ನಿರ್ಮಿಸಿದ ಬಳಿಕ ನೀರನ್ನು ಶೇಖರಿಸಿ ಹೇಗೆ ಲೆಕ್ಕ ಹಾಕುತ್ತಾರೆ ಎಂಬ ಅರ್ಥವನ್ನು ತಿಳಿದುಕೊಂಡಿದ್ದೇವೆ. ಈಗ ಇದರ ಮತ್ತೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಸಮುದ್ರ ನೀರಿನ ಮಟ್ಟ ಅಂದ್ರೆ ಸೀ ಲೆವೆಲ್ ಬಗ್ಗೆ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಕಡಲ ಕೊರೆತ ಉಂಟಾಗ್ತದೆ, ನೀರಿನ ಒಂದು ಮಟ್ಟ ಏರ್ತದೆ. ಮತ್ತೆ ಒಂದು ಸುದ್ದಿಗಳೆಲ್ಲ ನಾವು ಗಮನಿಸಿರ್ತೇವೆ. ನಿಮ್ಮ ಬಳಿ ಒಂದು ಉದಾಹರಣೆ ಹೇಳೋದಾದ್ರೆ, ಈ ಎವರೆಸ್ಟ್ ಪರ್ವತ ಏನಿದೆ, ಈ ಎವರೆಸ್ಟ್ ಪರ್ವತದ ಎತ್ತರ ಎಷ್ಟು ಅಂತ ನಾವು ಕೇಳಿದ್ರೆ ಸಾಧಾರಣ ನಮಗೆ ಗೊತ್ತಿರುವಂತ ಮಾಹಿತಿ ಏನು ಅಂದ್ರೆ 8848 ಮೀಟರ್ ಅಷ್ಟು ಎತ್ತರ ಇದೆ ಅಂತ ಹೇಳ್ತೇವೆ. ಹೇಗೆ ಈ ಮಾಪನೆ ಮಾಡ್ತಾರೆ? ಸಮುದ್ರ ನೀರಿನ ಮಟ್ಟದ ಒಂದು ಅಳತೆ ಏನಿದೆ, ಸಿ ಲೆವೆಲ್, ಒಂದು ಸಮುದ್ರ ಮಟ್ಟದ ಒಂದು ಅಳತೆಯ ಮೂಲಕ ಆಧಾರವಾಗಿ ಇಟ್ಟುಕೊಂಡು ಎವರೆಸ್ಟ್ ನ ಎತ್ತರವನ್ನ ಅಳೆಯುತ್ತಾರೆ. ಸರಿ, ಹಾಗಾದ್ರೆ ನೀವು ಕೇಳಬಹುದು, ಸಮುದ್ರದ ನೀರಿನ ಮಟ್ಟ ಬೇರೆ ಬೇರೆ ಪ್ರದೇಶಗಳಿಗೆ ತಕ್ಕಂತೆ ಭಿನ್ನವಾಗಿರುತ್ತದೆ ಅಲ್ವಾ ಅಂತ. ಹೌದು, ಇದು ಸಮಾನವಾಗಿರಲ್ಲ. ಇದು ಪ್ರದೇಶಗಳಿಗೆ ತಕ್ಕಂತೆ ಅದು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ದಕ್ಷಿಣ ಭಾರತದಿಂದ ಉತ್ತರ ಭಾರತದ ಕಡೆಗೆ ನಾವು
ಉದಾಹರಣೆಗೆ ಟ್ರೈನ್ ಮೂಲಕ ಪ್ರಯಾಣ ಮಾಡುವಾಗ ಆ ಪ್ರತ್ಯೇಕ ರೈಲ್ವೆ ನಿಲ್ದಾಣಗಳಲ್ಲಿ ನಾವು ಈ ಸಮುದ್ರ ಮಟ್ಟದ ಲೆಕ್ಕವನ್ನು ನಾವು ನೋಡಿರ್ತೀವಿ. ಉದಾಹರಣೆಗೆ ತೊಗೊಳ್ಳೋದಾದ್ರೆ ಮತ್ತೆ ಜಮ್ಮು ಕಾಶ್ಮೀರದಲ್ಲಿ ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿ ಇದೆ ಎಂಬಂತ ಒಂದು ಮಾಹಿತಿ ನಾವು ಗಮನಿಸಬಹುದು. ಯಾಕೆ ನಮ್ಮ ರಾಜ್ಯದಲ್ಲಿ ಆಗುಂಬೆ ಘಾಟ್ ಏನಿದೆ, ನಮ್ಮ ರಾಜ್ಯದ ಪಶ್ಚಿಮ ಘಟ್ಟದಲ್ಲಿರುವಂತಹ ಆಗುಂಬೆ ಘಾಟ್ನಲ್ಲೂ ಸಹ ನಾವು ಈ ಫಲಕವನ್ನ ನೋಡಿರ್ತೇವೆ. ಎತ್ತರವಾದ ಪ್ರದೇಶಗಳಿಗೆ ಭೇಟಿ ನೀಡುವಾಗ ಸಹ ಈ ಒಂದು ಮಾಹಿತಿಯ ಒಂದು ಮಾಪನೆಯನ್ನ ನಾವು ಅಲ್ಲಲ್ಲಿ ಫಲಕಗಳ ಮೂಲಕ ಗಮನಿಸಿರ್ತೇವೆ. ಇನ್ನು ಹಲವು ಬಂದರುಗಳಲ್ಲಿ ಸಮುದ್ರ ನೀರಿನ ಒಂದು ಮಟ್ಟ ಏನಿದೆ ಅಂದ್ರೆ ಏರಿಳಿತಗಳ ಮೂಲಕ ಸಹ ಅದರಲ್ಲಿ ಒಳ ಹೊರ ಹರಿವುಗಳು ತಗ್ಗು ಪ್ರದೇಶ ಎತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಬದಲಾಗ್ತಾ ಇರುತ್ತೆ. ಮಳೆಗಾಲದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗುವ ಕಾರಣದಿಂದ ಈ ಒಂದು ವ್ಯತ್ಯಯಗಳು ಕಾಣುವಂತ ಒಂದು ಸಾಧ್ಯತೆಗಳು ಇರುತ್ತೆ. ನೀರಿನ ಒಂದು ಸಮುದ್ರ ನೀರಿನ ಇದರಲ್ಲಿ ಬಂದರುಗಳಿಗೂ ಸಹ ಈ ಒಂದು ನೀರಿನ ಮಟ್ಟ ಭಿನ್ನತೆಯಿಂದ ಅದು ಬದಲಾಗ್ತಾ ಇರ್ತದೆ. ಈ ಏರಿಳಿತಗಳನ್ನ ನಾವು ಕಾಣ್ತಾ ಇರ್ತೇವೆ. ಇನ್ನು ಕೆಲವೊಮ್ಮೆ ನೀರು ಬೇಸಿಗೆಯ ಒಂದು ಸಮಯದಲ್ಲಿ ಬತ್ತಿ ಹೋಗಿ ಕಡಲ ಅಥವಾ ಸಮುದ್ರ ನೀರಿನ ಒಂದು ಅಲೆಗಳ ಒಂದು ಪ್ರಮಾಣ ಮತ್ತೆ ಅದರ ಒಂದು ಮಟ್ಟ ಏನಿದೆ ಆ ಸಿ ಲೆವೆಲ್ ಅದು ಕೂಡ ಇಳಿಮುಖವಾಗೋದನ್ನು ನಾವು ಗಮನಿಸ್ತೇವೆ. ಈ ರೀತಿ ಸಮುದ್ರ ನೀರಿನ ಮಟ್ಟವು ಸಹ ಕಾಲ ತಕ್ಕಂತೆ, ಸೀಸನಿಗೆ ತಕ್ಕಂತೆ, ಋತುವಿಗೆ ತಕ್ಕಂತೆ ಬದಲಾಗ್ತಾ ಇರ್ತದೆ. ನಮ್ಮ ಬಂಗಾಳಕೊಳ್ಳಿ ಅರಬ್ಬಿ ಸಮುದ್ರಕ್ಕೂ ಇರುವಂತಹ ಒಂದು ವ್ಯತ್ಯಯಗಳು ನೋಡಿದ್ರೆ ಸುಮಾರು 20 ಸೆಂಟಿಮೀಟರ್ಗಳಷ್ಟು ವ್ಯತ್ಯಾಸಗಳನ್ನ ಕಾಣ್ತೇವೆ. ಪೆಸಿಫಿಕ್ ಮಹಾಸಾಗರವನ್ನು ಸಹ ಗಮನಿಸಿದ್ರೆ 30 ಸೆಂಟಿಮೀಟರ್ಗಳಷ್ಟು ವ್ಯತ್ಯಾಸಗಳನ್ನು ನಾವು ಕಾಣಬಹುದಾಗಿದೆ ಎಂದು ಹೇಳ್ತಾರೆ ತಜ್ಞರು. ಈ ರೀತಿ ನೀರಿನ ಮಟ್ಟ ಒಂದೊಂದು ಪ್ರದೇಶಗಳಲ್ಲೂ ವಿಭಿನ್ನವಾಗಿರುವುದು. ಹಾಗಾದ್ರೆ ಈ ಸಮುದ್ರ ಮಟ್ಟವನ್ನು ಇಟ್ಕೊಂಡು ಹೇಗೆ ಮಾಪನ ಮಾಡುತ್ತಾರೆ ಎಂದರೆ ಮೂಲಭೂತವಾಗಿ ನಾವು ನೋಡುವುದಾದ್ರೆ, ಉದಾಹರಣೆಗೆ ನಾವು ಹಿಮಾಲಯದ ಎತ್ತರವನ್ನು ಅಳೆಯಬೇಕು ಎಂದು ಇಟ್ಕೊಳ್ಳಿ. ಆಗ ಈ ಪರ್ವತಗಳ ಒಂದು ಪಕ್ಕಕ್ಕಿರುವಂತಹ ಸಮುದ್ರ ನೀರು ಯಾವುದು ಎಂದು ಗುರುತಿಸಿ ಈ ಪ್ರದೇಶಗಳ ಒಂದು ಆಧಾರವನ್ನ ಇಟ್ಟುಕೊಂಡು ಮೂಲ ಆಧಾರವಾಗಿ ಇರಿಸಿಕೊಂಡು ಈ ಪರ್ವತಗಳ ಎತ್ತರದ ಒಂದು ಲೆಕ್ಕಾಚಾರವನ್ನು ಹಾಕಿಕೊಳ್ಳಲಾಗುತ್ತದೆ. ಇದರಿಂದ ನಾವೇನು ತಿಳಿದುಕೊಳ್ತೇವೆ ಅಂದ್ರೆ, ಪರ್ವತಗಳ ಎತ್ತರವನ್ನು ಅಳೆಯುವಾಗಲೂ ಸರಿ, ಅಲ್ಲಿ ಆ ಪರ್ವತದಿಂದ ಸಮೀಪಕ್ಕಿರುವಂತಹ ಏನು ಈ ಸಮುದ್ರದ ತೀರ ಎಷ್ಟಿದೆಯೋ ಆ ಒಂದು ವ್ಯತ್ಯಯದಲ್ಲಿ ಡಿಸ್ಟೆನ್ಸ್ ಎಷ್ಟಿದೆಯೋ ಅದರ ಮೂಲಕ ನಾವು ಅದನ್ನು ಮಾಪನೆ ಮಾಡ್ತಾರೆ. ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಒಂದು ಕಟ್ಟಡಗಳೇನಿರುತ್ತೆ, ಆ ಪರ್ವತದ ಶಿಖರಗಳ ಪಕ್ಕದಲ್ಲಿರುವಂತಹ ಕಟ್ಟಡಗಳ ಒಂದು ಮಾಹಿತಿಗಳನ್ನ ಸಹ ಇದರಲ್ಲಿ ಈ ಒಂದು ಮೆಜರ್ಮೆಂಟ್ಸ್ಗೆ ಉಪಯೋಗಿಸ್ಕೊಳ್ಳಲಾಗುತ್ತೆ ಅನ್ನುವಂಥ ವಿಚಾರ. ಈ ವಿಷಯಗಳ ಒಂದು ಆಧಾರದ ಮೇಲೆ ಅಂದ್ರೆ ಸಮುದ್ರದ ಒಂದು ಏರಿಳಿತಗಳ ಬಗ್ಗೆ ನಾವು ತಿಳ್ಕೊಂಡ್ವಿ, ಹಾಗೆ ಸಿ ಲೆವೆಲ್ ಬಗ್ಗೆ ತಿಳ್ಕೊಂಡ್ವಿ, ಸಮುದ್ರ ಮಟ್ಟದ ಬಗ್ಗೆ ತಿಳ್ಕೊಂಡ್ವಿ, ಹಾಗೆ ನಾವು TMC ಬಗ್ಗೆ ಸಹ ಮಾಹಿತಿಗಳನ್ನೆಲ್ಲ ತಿಳ್ಕೊಂಡಿದ್ದೇವೆ. ಈ ವಿಷಯಗಳು ತಮಗೆ ಹಿಡಿಸಿದಲ್ಲಿ ತಪ್ಪದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಇನ್ನೂ ಹೆಚ್ಚು ಹಲವು ಈ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳು ಬರಲಿದೆ. ಪ್ರೋತ್ಸಾಹ ನಿಮ್ಮದಾಗಿರಲಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡ್ತೀವಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.